ಮಂಗಲಂ ಮಧುಸೂದನಃ ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡಧ್ವಜಃ ಶ್ರೀರಾಮಂ ಹನುಮತ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದ ತೀರ್ಥಸಂಸೇವಿತಂ ಭಜೆ ಬ್ರಹ್ಮಾಂತಾಃ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರೇಯಃಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮಜನ್ಮ. ಶ್ರೀ ಗುರುಭ್ಯೋ ನಮಃ. ಹರಿ. ಇವತ್ತಿನ ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ತ್ರಿಷಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅದರ ಚೇರ್ಮನ್ ಆಗಿರುವ CA ಗೋಪಾಲಕೃಷ್ಣ ಭಟ್ರವರು, ನಾವು ಕುಮಟಾದಲ್ಲಿ ಚಾತುರ್ಮಾಸ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಬಂದು ವಿನಯಪೂರ್ವಕವಾಗಿ ವಿದ್ಯಾ ದದಾತಿ ವಿನಯ, ವಿದ್ಯೆ ಅವರ ಹತ್ರನೂ ಇದೆ, ಅದರ ಜೊತೆಗೆ ವಿನಯ ಕೂಡ ಇದೆ. ಕುಮಟಾದಲ್ಲಿ ಬಂದು ವಿನಯಪೂರ್ವಕವಾಗಿ ಗುರುಗಳಿಗೆ ಆಮಂತ್ರಣವನ್ನು ನೀಡಿ, ಗುರುಗಳು ಬರಲೇಬೇಕು, ಗುರುಗಳ ಆಗಮನ ಆಗಬೇಕು, ಈ ರೀತಿಯಾದ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ, ಆ ಕಟ್ಟಡದ ಉದ್ಘಾಟನೆ ತಮ್ಮ ಹಸ್ತದಿಂದ ಆಗಬೇಕು ಅಂತ ಕಳಕಳಿಯಾಗಿ ವಿನಂತಿ ಮಾಡಿದರು. ಆಮೇಲೆ ನಾವು ಹೇಳಿದ್ದೇವೆ, ನಾವು ಪರ್ತಗಾಳಿಯಲ್ಲಿ ಇರ್ತೇವೆ, ಪರ್ತಗಾಳಿಯಿಂದ ಕಟಪಾಡಿಗೆ ಬರಬೇಕಾಗತ್ತೆ, ಈ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಆ ಬಗ್ಗೆ ನಿಮಗೆ ನಿರ್ಣಯವನ್ನು ಹೇಳ್ತೇವೆ ಅಂತ ಹೇಳಿದ್ವಿ. ಅದಾದ ನಂತರ ದಿನ ಇವ್ರ ಮೆಸೇಜ್ ಬರ್ತಾ ಇತ್ತು, ಗುರುಗಳಿಗೆ ಏನು ಮಾಡಿದ್ದಾರೆ, ಏನಾದರೂ ಪ್ಲ್ಯಾನ್ ಮಾಡಿದ್ದಾರಾ ಅಂತ. ಆಗ ನಮ್ಗೆ ಗೊತ್ತಾಯಿತು ಈ ತ್ರಿಷಾ ಯಾಕೆ ಇಷ್ಟೊಂದು ಬೆಳೀತಿದೆ ಅಂತ ನಮ್ಗೆ ಗೊತ್ತಾಯಿತು. ಇವ್ರ ಫಾಲೋ ಅಪ್ ಚೆನ್ನಾಗಿದೆ, ಮಕ್ಕಳ ಹಿಂದೆ ಓಡ್ತಾರೆ ಇವರು. CA ಎಕ್ಸಾಮ್ ಇದೆ, ಓಡಿ CA ಎಕ್ಸಾಮ್ ಇದೆ, ಪ್ರಾಕ್ಟೀಸ್ ಮಾಡಿ ಅಂತ ಫಾಲೋ ಅಪ್ ಮಾಡ್ತಾರೆ. ಯಾಕಂದ್ರೆ ಗುರುಗಳನ್ನ ಇಲ್ಲಿ ಕರೆಸ್ಲಿಕ್ಕೆ ಒಂದು 10-15 ಸಲ ಮೆಸೇಜ್ ಮಾಡಿದ್ದಾರೆ ಇವರು. ನಮ್ಮ ಯಾರು ಭಟ್ರಿದ್ದಾರೆ, ಪ್ಲ್ಯಾನ್ ಆಗಿದೆಯಾ, ಏನು ಮಾಡಿದ್ದಾರೆ, ನಾನು ಮಾತಾಡ್ಬೋದಾ, ಹೀಗೆ ಆಗ್ಬೋದಾ ಅಂತ. ಆಮೇಲೆ ಅವ್ರು ಹೇಳಿದ್ರು, ನೀವೇ ಬಂದು ಪರ್ತಗಾಳಿಗೆ ಬಂದು ಗುರು ಜೊತೆ ಮಾತಾಡಿ ಅಂತ. ಆಮೇಲೆ ಭಾನುವಾರ ದಿನ ಅವರು ಬಂದರು ಪರ್ತಗಾಳಿ ಮಠಕ್ಕೆ. ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಎಲ್ಲ ರೂಪರೇಷೆನೆಲ್ಲ ಇದು ಮಾಡಿ, CA ಅಂದರೆ ಕಾಸ್ಟಿಂಗ್ ಆ್ಯಂಡ್ ಕಾಸ್ಟಿಂಗ್ ಅಂತ ಹೇಳ್ತಾರೆ, ಎಲ್ಲವನ್ನ ರೂಪರೇಷೆ ಎಲ್ಲ ತಯಾರು ಮಾಡಿ ಆಮೇಲೆ ಅವರು ಮುಂದೆ ಹೋದರು. ಮತ್ತು ಇಂದಿನ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅದಲ್ಲದೆ ಇಲ್ಲಿ ಗುರುಗಳನ್ನು ಪ್ರೀತಿಪೂರ್ವಕವಾಗಿ ಆಮಂತ್ರಣವನ್ನು ನೀಡಿ
ಹೃತ್ಪೂರ್ವಕವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನ ಮಾಡಿದ ಬಗ್ಗೆ ನಾವು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ವಿಶೇಷವಾಗಿ ಎಜುಕೇಶನ್ ನಮಗೆ ಮಹತ್ವದ್ದು, ಶಿಕ್ಷಣ ಮಹತ್ವದ್ದೇ. ಆದರೆ ಆ ಶಿಕ್ಷಣದ ಜೊತೆಗೆ ಮೂಲಭೂತ ಸೌಕರ್ಯ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅದು ಕೂಡ ಮಹತ್ವದ್ದು. ಈಗ ತಾನೇ ಗೋಪಾಲ್ ಕೃಷ್ಣ ಭಟ್ರವರು ತಮ್ಮ ಬಾಲ್ಯದ ವಿಷಯವನ್ನ ಹೇಳಿದ್ದಾರೆ. ಬಾಲ್ಯದಲ್ಲಿ ಅವರು ಕಲ್ತಿದ್ದಲ್ಲಿ ತನ್ನ ಅಂಕಲ್ ಮನೆ, ಮಾಮನ ಮನೆಯಲ್ಲಿ ಓದಿದ್ರು. ತನ್ನ ತಂದೆ ಮನೆಯಲ್ಲಿದ್ದು ಯಾಕೆ ಓದಿಲ್ಲ? ನೀವು ಥಿಂಕ್ ಮಾಡಿದ್ರ? ಮಾಮನ ಮನೆಯಲ್ಲಿ ಯಾಕೆ ಓದಬೇಕು? ಜನ್ಮ ಕೊಟ್ಟಿದ್ದ ತಂದೆ ಇದ್ದ ಊರಿನಲ್ಲಿ ಎಜುಕೇಶನ್ ಕೊಡ್ಬೋದಾಗಿತ್ತಲ್ಲ, ತಂದೆಗೆ ಅರ್ಹತೆನೂ ಇತ್ತು, ಯಾಕೆ ಕೊಡ್ಲಿಲ್ಲ? ಆಗ ಆ ಮೂಲಭೂತ ಸೌಕರ್ಯ ಇಲ್ಲ, ಶಿಕ್ಷಣ ಸಂಸ್ಥೆಯೂ ಇಲ್ಲ, ಮೂಲಭೂತ ಸೌಕರ್ಯ ವಸತಿ ನಿಲಯಗಳು ಇಲ್ಲ, ಮತ್ತೆ ಅದರ ಮೇಲೆ ಎಜುಕೇಶನ್ ಸಂಸ್ಥೆಗಳು ಇಲ್ಲ. ಯಾವಾಗ ಆ ಮೂಲಭೂತ ಸೌಕರ್ಯಗಳಿಲ್ಲ, ಆಗ ಮಕ್ಕಳು ಏನ್ ಮಾಡ್ತಾರೆ? ಬೇರೆ ಊರಿನಲ್ಲಿ ಹೋಗ್ಬೇಕಾಗ, ಬೇರೆ ಊರಿನಲ್ಲಿ ರಿಲೇಟಿವ್ಸ್ ಇದ್ರೆ ಆ ಮನೆಯಲ್ಲಿ ಇದ್ದು ನಾವು ಓದಬಹುದು. ರಿಲೇಟಿವ್ಸ್ ಇಲ್ಲ ಅಂದ್ರೆ ಎಲ್ಲಿ ಓದಬೇಕು? ಈಗ ಅನೇಕ ಜನರಿಗೆ, ಇಲ್ಲಿದ್ದ ಅನೇಕ ವಿದ್ಯಾರ್ಥಿಗಳಿಗೆ ತ್ರಿಷಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಲ್ಲಿ ಓದಬೇಕೆಂಬ ಹಂಬಲ, ಬಯಕೆ, ಇಚ್ಛೆ, ಅಭಿಲಾಷೆ ಎಲ್ಲವೂ ಇದೆ. ಆದರೆ ವಿದ್ಯಾರ್ಥಿಗಳಿಗೆ ನಿಲ್ಲುವ ಸ್ಥಳನೇ ಇಲ್ಲ. ನಾನು ದಿನ ಮಂಗಳೂರಿನಿಂದ ಕಟ್ಪಾಡಿಗೆ ಬರಬೇಕು, ಕಟ್ಪಾಡದಿಂದ ಮತ್ತೆ ಪುನಃ ಮಂಗಳೂರಿಗೆ ಹೋಗಬೇಕು, ನನ್ನ ಸಮಯ ಕೇವಲ ಪ್ರಯಾಣದಲ್ಲೇ ಆಗತ್ತೆ, ನನಗೆ ಓದ್ಲಿಕ್ಕೆ ಅವಕಾಶ ಸಿಗಲ್ಲ, ತುಂಬ ನನಗೆ ದಣಿವಾಗತ್ತೆ, ಯಾವ ರೀತಿಯಾಗಿ ನಾವು ಎಕ್ಸಾಮ್ ಅನ್ನ ಬರೀಬಹುದು ಏನೋ ಅನೇಕ ರೀತಿ ವಿಚಾರ. ಆಗ ಏನ್ ಮಾಡ್ತಾರೆ? ತ್ರಿಷಾ ಬೇಡ, ಬೇರೆ ಯಾವ್ದು ಕಾಲೇಜ್ ತಗೊಳ್ಳೋಣ, ಇವ್ರು ಹೇಗೆ ತಗೊಂಡ್ರಲ್ಲ ಅದೇ ರೀತಿಯಾಗಿ ಬೇರೆ ಯಾವ್ದಾದ್ರು ಕಾಲೇಜ್ ತಗೋಬೇಕು. ತ್ರಿಷಾನಲ್ಲಿ ಓದ್ಬೇಕಂತ ಇಚ್ಛೆ ಇದೆ, ಆದ್ರೆ ಎಲ್ಲಿ ವಸತಿ ಎಲ್ಲಿದೆ? ಹಾಸ್ಟೆಲ್ ಎಲ್ಲಿದೆ? ಹಾಸ್ಟೆಲ್ ಇಲ್ಲ, ಏನಿಲ್ಲ, ನಾನು ಎಲ್ಲಿ ಇರ್ಬೋದು? ಈ ಕಟ್ಪಾಡಿಯಲ್ಲಿ ಯಾರು ನನ್ನ ಪರಿಚಿತರಿಲ್ಲ, ಹೇಗಿರ್ಬೋದು? ಅದಕ್ಕಾಗಿ ನನ್ನ ಅಂದ್ರೆ ಊರಿನಲ್ಲಿ ಯಾವುದು ಸಮೀಪನಲ್ಲಿ ಯಾವ ಕಾಲೇಜ್ ಇದೆ ಆ ಕಾಲೇಜ್ನಲ್ಲಿ ನಾನು ಅಡ್ಮಿಷನ್ ತಗೊಳ್ತೀನಿ. ಅಂದ್ರೆ ತ್ರಿಷಾನಲ್ಲಿ ಓದುವ ಏನು ಅವರ ಸ್ವಪ್ನ ಇತ್ತು ಅದು ಭಂಗವಾಯಿತು. ಆದ್ರೆ ಈಗ ಹಾಗಾಗಲ್ಲ. ಯಾಕಂದ್ರೆ ಇಲ್ಲಿಯ ಚೇರ್ಮನ್ ರವರು ಅದನ್ನ ತಿಳ್ಕೊಂಡು ಮಕ್ಕಳು ಇದು ಓದ್ಲಿಕ್ಕೆ ಬರಬೇಕು, ಅವರಿಗೆ ಅನುಕೂಲವಾಗಬೇಕು, ಅವರು ಮುಂದಿನ ಜೀವನದಲ್ಲಿ CA ಅಥವಾ CSO MBA ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು, ಇಲ್ಲೇ ಅವರಿಗೆ ವಸತಿ ನಿಲಯವನ್ನ ಕಟ್ಟಿಸಿ ಅವರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಈ ವಿಶಾಲವಾದ ಹೃದಯ ಮಕ್ಕಳು ಇಲ್ಲೇ ಇರಬೇಕು, ಮಕ್ಕಳಿಗೆ ಯಾವ ರೀತಿಯಾದ ತೊಂದರೆ ಆಗಬಾರದು, ಓದಿನಲ್ಲೂ ಕೂಡ ಗಮನ ಆಗಬೇಕು, ಅವರ ಮೂಲಭೂತ ಸೌಕರ್ಯವೂ ಕೂಡ ಅವ್ರಿಗೆ ಲಭಿಸಬೇಕು ಎನ್ನುವ ಒಂದು ಬಯಕೆಯಿಂದ ಇದನ್ನ ಇವತ್ತು ಉದ್ಘಾಟನೆ, ಅದನ್ನು ಕೂಡ ಗುರುಗಳ ಹಸ್ತದಿಂದ ಅವರು ನೆರವೇರಿಸಿದ್ದಾರೆ. ಈ ಅವರ ವಿಶಾಲ ಹೃದಯವನ್ನ ನಿಮ್ಮ ಎದುರುಗಡೆ ಕಾಣ್ತಾ ಇದ್ದೀವಿ. ಎಜುಕೇಶನ್ ಎಷ್ಟೊಂದು ಮಹತ್ವವಾಗಿದೆ ಅಂದ್ರೆ, ಈಗ ತಾನೇ ಅವರು ಅನೇಕ ವಿಷಯಗಳನ್ನ ಎಲ್ಲ ಹೇಳಿದರು. ಎಜುಕೇಶನ್ ಇದೆ, CA ಆಗ್ತಾರೆ, ಡೆಸಿಗ್ನೇಷನ್ ಅಂತ ಹೇಳ್ತೇವೆ, CA, CS, MBA, ಆನರ್ಸ್, ಬೇರೆ ಬೇರೆ ಡಿಗ್ರಿ ಎಲ್ಲ ಇರ್ತದೆ. ಆದರೆ ಅವರು ನೈತಿಕ ವ್ಯಾಲ್ಯೂ ಅಂದ್ರೆ ನೈತಿಕ ಮೌಲ್ಯ ಅಂದ್ರೆ ಮಾರಲ್ ವ್ಯಾಲ್ಯೂಸ್ ಇದೆಯೋ ಇಲ್ವೋ ಎನ್ನುವುದು ಮಹತ್ವದ್ದು. ಈಗ ತಾನೇ ಅವರು ಹೇಳಿದ್ರು CA ಆಗಿರ್ಬೋದು, CA ಆಗಿದ್ರೆ ಸತ್ಯಂನಲ್ಲಿ ಅಷ್ಟೊಂದು ಅವ್ಯವಹಾರ ನಡೀತಾ ಇರಲಿಲ್ಲ, CS ಆಗಿದ್ರೆ ಆ ಕಂಪನಿಯಲ್ಲಿ ಅವ್ಯವಹಾರ ನಡೀತಾ ಇರಲಿಲ್ಲ, MBA ಆಗಿದ್ರೆ ಹಣಕಾಸಿನಲ್ಲಿ ಅವ್ಯವಹಾರ ನಡೀತಾ ಇರಲಿಲ್ಲ. ಅಂದ್ರೆ ಏನು ತಪ್ಪಿದ್ದೆಲ್ಲಿ? ಡೆಸಿಗ್ನೇಷನ್ ಇದೆ, ಗೋಲ್ಡ್ ಮೆಡಲಿಸ್ಟ್, ಎವ್ರಿಥಿಂಗ್ ಇಸ್ ಓಕೆ, ಬಟ್ ಏನಿಲ್ಲ ಅಂದ್ರೆ ಮಾರಲ್ ವ್ಯಾಲ್ಯೂ ಇಲ್ಲ, ನೈತಿಕ ಮೌಲ್ಯಗಳು ಇಲ್ಲದೆ ಇದ್ರೆ CAಗೂ ವ್ಯಾಲ್ಯೂ ಇಲ್ಲ, CSಗೂ ವ್ಯಾಲ್ಯೂ ಇಲ್ಲ, MBAಗೂ ವ್ಯಾಲ್ಯೂ ಇಲ್ಲ. ಅದೇ ಅವ್ರು ಹೇಳಿದ್ರು. ಫಾರ್ ಎನ್ ಎಕ್ಸಾಂಪಲ್, ಸಿಂಪಲ್ ಆಗಿ ಕೇಳೋಣ, ನೀವೇ ಉತ್ತರವನ್ನು ಹೇಳ್ಬೋದು. ಮಕ್ಕಳಿಗೆ ಬಹುಶಃ ಈಗ ನನಗೆ ಅನ್ನ ಬೇಕಂತ ಹೇಳ್ಬೋದು ಉತ್ತರ, ಯಾಕಂದ್ರೆ ಈಗ ಹೆಚ್ಚಿನ ಸಮಯ ಆಗಿದೆ, ಇನ್ನು ಕೆಲವೇ ಸಮಯ, ಅದಾದ ನಂತರ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಬಹುದು. 3 ಪ್ರಶ್ನೆ, 3 ಆಪ್ಷನ್. ಯಾವುದು ಇಂಪಾರ್ಟೆಂಟ್? ಮನಿ ಈಸ್ ಇಂಪಾರ್ಟೆಂಟ್, ಎಜುಕೇಶನ್ ಈಸ್ ಇಂಪಾರ್ಟೆಂಟ್,
ಆರ್ ಮಾರಲ್ ವ್ಯಾಲ್ಯೂಸ್ ಇಂಪಾರ್ಟೆಂಟ್? ಯಾವ್ದು ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ? ಮನಿ ಇಂಪಾರ್ಟೆಂಟ್ ಇಲ್ವಾ? ಎಜುಕೇಶನ್ ಇಂಪಾರ್ಟೆಂಟ್ ಇಲ್ವಾ? ಯಾವ್ದು ಇಂಪಾರ್ಟೆಂಟ್? ಯಾವುದು? ಓಕೆ, ಮಾರಲ್ ವ್ಯಾಲ್ಯೂಸ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಯಾಕೆ? ಮನಿ ಬೇಕಾ? ಮನಿ ಬೇಕಾ? ಹಾಗಾದ್ರೆ ತ್ರಿಷಾ ಅವ್ರು ಕೇಳಿ, ಅವ್ರು ತುಂಬಾ ಮಾಡಿದ್ದಾರೆ. ನಾವು ಹೋದ ನಂತರ ಕೇಳಿ, ನಮ್ಮೆಲ್ಲರ ಕಡೆ ಕೇಳಬೇಡಿ. ಸಾಕು, ಹಾಸ್ಯ ಆಯ್ತು. ಈಗ ವಿಷಯಕ್ಕೆ ಬರೋಣ. ಮನಿ ಇಂಪಾರ್ಟೆಂಟು, ಎಜುಕೇಶನ್ ಇಂಪಾರ್ಟೆಂಟು, ಮಾರಲ್ ವ್ಯಾಲ್ಯೂ ಇಂಪಾರ್ಟೆಂಟ್ ಅಂತ ಕೇಳಿದ್ರಿ. ನೀವೆಲ್ಲರೂ ಹೇಳ್ತಾ ಇದ್ರಿ ಮನಿ ಇಸ್ ಇಂಪಾರ್ಟೆಂಟ್ ಅಂತ. ಎಷ್ಟು ಇಂಪಾರ್ಟೆಂಟ್? ಎಷ್ಟು ಇಂಪಾರ್ಟೆಂಟ್? ನಾವು ನಿಮಗೆ ಹಣ ಕೊಟ್ಟರೆ ನಿಮಗೆ ನಿದ್ದೆ ಬರ್ತದ? ನಾವು ಹಣ ಕೊಟ್ಟರೆ ನಿಮಗೆ ಹೆಲ್ತ್ 100 years ಹೆಲ್ತ್ ತಗೊಳ್ಳಿಕ್ಕಾಗತ್ತಾ ನಿಮಗೆ? ಕ್ಯಾನ್ ಯು ಬೈ ಹೆಲ್ತ್ ಫಾರ್ 100 years ವಿತ್ ದ್ಯಾಟ್ ಮನಿ? ಎಲೆನ್ ಮಾಸ್ಕ್ ಜೊತೆ ಹೋಗಿ ಕೊಲಾಬ್ರೇಷನ್ ಮಾಡ್ಕೊಂಡು ಬರೋಣ. ತ್ರಿಷಾ ವಿತ್ ಎಲೆನ್ ಮಾಸ್ಕ್ ಕೊಲಾಬ್ರೇಷನ್ ಮಾಡಿ ಹಣ ತಂದು ನಿಮ್ಗೆ ಕೊಡೋಣ. ಕ್ಯಾನ್ ಯು ಬೈ ಹೆಲ್ತ್ ಫಾರ್ 100 years? ನೋ. ಯಾಕೆ ಅಂದರೆ ಎಜುಕೇಷನ್, ಮನಿ ಕ್ಯಾನ್ ಬೈ ಸಮಥಿಂಗ್ ಬಟ್ ನಾಟ್ ಎವ್ರಿಥಿಂಗ್. ಹಣ ನಾವು ಬೈ ಮಾಡ್ಬೋದು, ಸ್ವಲ್ಪ ವಸ್ತುಗಳನ್ನು ಮಾತ್ರ ನಾವು ಖರೀದಿ ಮಾಡ್ಬೋದು, ಎಲ್ಲ ವಸ್ತುಗಳನ್ನು ನಾವು ಖರೀದಿ ಮಾಡಲಿಕ್ಕಾಗಲ್ಲ. ನಾಲೆಜ್, ಯು ಕೆನಾಟ್ ಬೈ ನಾಲೆಜ್, ಯು ಕೆನಾಟ್ ಬೈ ಸ್ಲೀಪ್, ಯು ಕೆನಾಟ್ ಬೈ ಹೆಲ್ತ್. ಯು ಕ್ಯಾನ್ ಬೈ ಸಮಥಿಂಗ್ ಬಟ್ ನಾಟ್ ಎವ್ರಿಥಿಂಗ್. ಎಜುಕೇಷನ್ ಇದೆ, ಎಜುಕೇಷನ್ ಬೇಕು. ನಾವು ಡಿಗ್ರಿಗಳನ್ನೆಲ್ಲ ಪಡಿತೇವೆ, CA ಆಗ್ತೇವೆ, ನಾವು CS ಆಗ್ತೇವೆ, MBA ಆಗ್ತೇವೆ, ಟಾಪ್ ಡಿಗ್ರಿ ಲೆವೆಲ್ ಹೋಗ್ತೇವೆ, ನಮಗೆ PhD ಪ್ರೋಗ್ರಾಮ್ಸ್ಗೆ ಸ್ಕಾಲರ್ಶಿಪ್ ಸಿಗತ್ತೆ, ನಾವು ಅಮೇರಿಕಾಗೆ ಹೋಗ್ತೇವೆ, ಅಲ್ಲೂ ದೊಡ್ಡ ದೊಡ್ಡ ಜಾಬ್ ಸಿಗತ್ತೆ, ಎಲ್ಲ ಇಸ್ ಓಕೆ. ಆದರೆ ಅವನ ಹತ್ರ ಮಾರಲ್ ವ್ಯಾಲ್ಯೂ ಇಲ್ಲದ್ರೆ ಹೋದರೆ ಅನೇಕ ಅವ್ಯವಹಾರಗಳಲ್ಲಿ ಕೂಡ ಅವನು ಸಿಲುಕಿ ಆಮೇಲೆ ಹಿ ವಿಲ್ ಬಿ ಬಿಹೈಂಡ್ ದಿ ಬಾರ್ಸ್. He will be behind the bars. Though he is a gold medalist, though he is a CA, though he is a MBA person, everything, though he has a PhD degree, but ಅವನು ಅವ್ಯವಹಾರದಲ್ಲಿ ಸಿಲುಕಿ ಹೋದರೆ ಅವನಿಗೆ ಏನು ಅಂದರೆ ಗತಿ ಏನಂದರೆ he will be behind the bars. ಸೊ ಲಾಸ್ಟ್ ಉಳಿದಿದ್ದು ಏನಂದರೆ ಮಾರಲ್ ವ್ಯಾಲ್ಯೂಸ್. ಎಕ್ಸ್ಪ್ಲೇನ್ ಮಾಡೋಣ ಹೇಗೆ ಅಂತ. ಈ ಕಡೆ ರಾವಣನಿದ್ದಾನೆ, ಈ ಕಡೆ ರಾಮನಿದ್ದಾನೆ. ರಾವಣನಿಗೂ ಕೂಡ ಅವನು ಕೂಡ ದೊಡ್ಡ ಸ್ಕಾಲರ್, ಈಸ್ ಆಲ್ಸೋ, ಅವನು ಕೂಡ ಒಬ್ಬ ದೊಡ್ಡ ವಿದ್ವಾಂಸ. ಅವನು ಕೇವಲ ವಿದ್ವಾಂಸ ಅಲ್ಲ ಅಂತ ಹೇಳಬೇಡಿ, ಅವನು ಕೂಡ ದೊಡ್ಡ ವಿದ್ವಾಂಸ. ಅವನು ಒಂದು ಸ್ತೋತ್ರ, ರುದ್ರ ತಾಂಡವ ಅಂತ ಒಂದು ಸ್ತೋತ್ರ ಮಾಡಿದ್ದಾನೆ. ಆ ಸ್ತೋತ್ರದಿಂದ ಅವನ ಸಂಸ್ಕೃತ ಪಾಂಡಿತ್ಯ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಜಟಾ ಜಟಾಹಿ ಅಂತ ಒಂದು ರುದ್ರ ತಾಂಡವ ಸ್ತೋತ್ರ ಅಂತ ಇದೆ. ಆ ತಾಂಡವ ಸ್ತೋತ್ರ ಮಾಡಿದ್ದು ಯಾರು? ರಾವಣ. ಅವನು ವಿದ್ಯೆ, ವೇದದಲ್ಲಿ ಪಾರಂಗತ, ಸಂಸ್ಕೃತದಲ್ಲಿ ಪಾರಂಗತ, ಎಲ್ಲ ವಿದ್ಯೆಯಲ್ಲಿ ಪಾರಂಗತ. ಈ ಕಡೆ ಪ್ರಭು ರಾಮಚಂದ್ರ ದೇವರು ಕೂಡ ಅಷ್ಟೇ ಪಾರಂಗತ, ಅಷ್ಟೇ ದೊಡ್ಡ ಸ್ಕಾಲರ್. ಬಟ್ ಹೂ ವಿಲ್ ಫಾಲೋ? ರಾವಣನ್ನ ಫಾಲೋ ಮಾಡ್ತಿರೋ ಅಥವಾ ರಾಮನನ್ನ ಫಾಲೋ ಮಾಡ್ತೀರಿ? ನೀವೇ ಹೇಳಿ. ಯಾಕೆ? ಈಸ್ ಆಲ್ಸೋ ಗುಡ್ ಸ್ಕಾಲರ್. ರಾವಣ ಈಸ್ ಆಲ್ಸೋ ಗುಡ್ ಸ್ಕಾಲರ್. Prabhu Ramchandra is also a good scholar. But why are you following Ram? Why can't you follow Raman? ಅವನು ಕೂಡ ದೊಡ್ಡ ಸ್ಕಾಲರ್ ಅಲ್ವಾ? ಯಾಕೆ? ಸ್ಕಾಲರ್ ಇರ್ಬೋದು, ಆದರೆ ನೈತಿಕತೆ ಇರಲಿಲ್ಲ. ಎಲ್ಲಿ ತಪ್ಪು ಮಾಡಿದ ಅವನು? ಅವನು ಸೀತೆಯನ್ನು ಅಪಹರಣ ಮಾಡಿದ, ದುಷ್ಟಕೃತ್ಯದಲ್ಲಿ ತುಂಬ ಕೆಲಸ ಮಾಡಿದ. ದೊಡ್ಡ ಸ್ಕಾಲರ್ ಇರಬಹುದು, ಆದರೆ ದುಷ್ಟ ಕಾರ್ಯ ಮಾಡಿರುವುದರಿಂದ ಜಗತ್ತು ಏನು ಮಾಡ್ತಾ ಇದೆ ಅಂದರೆ ರಾವಣನನ್ನ ಫಾಲೋ ಮಾಡ್ತಾ ಇಲ್ಲ, ರಾಮನನ್ನೇ ಫಾಲೋ ಮಾಡ್ತಾ ಇದೆ. ಅಂದರೆ ಏನು ಇಂಪಾರ್ಟೆಂಟು? ಎಜುಕೇಷನ್, ಸ್ಕಾಲರ್ಶಿಪ್ ಈಸ್ ನಾಟ್ ಇಂಪಾರ್ಟೆಂಟ್, ಮಾರಲ್ ವ್ಯಾಲ್ಯೂ ಇಸ್ ಇಂಪಾರ್ಟೆಂಟ್. ಪ್ರಭು ರಾಮಚಂದ್ರ ದೇವ್ರದ್ದು ಯಾವ ರೀತಿಯಾದ ಒಂದು ಕ್ವಾಲಿಟೀಸ್ ಇದ್ದರೆ ಅಂದರೆ, ಬೆಸ್ಟ್ ಕ್ವಾಲಿಟೀಸ್ ಯಾವ ಕ್ವಾಲಿಟೀಸ್ ಇದೆ ಅಂದರೆ, ಪ್ರಭು ರಾಮಚಂದ್ರ ದೇವರು ವನವಾಸಕ್ಕೆ ಹೋಗ್ಬೇಕು. ತಮಗೆಲ್ಲರಿಗೂ ಗೊತ್ತು ರಾಮಾಯಣ. ವನವಾಸಕ್ಕೆ ಹೋಗಬೇಕು ಆ ಸಂದರ್ಭ ಬರ್ತದೆ. ಅಯೋಧ್ಯವನ್ನು ಬಿಟ್ಟು ಪ್ರಭು ರಾಮಚಂದ್ರ ದೇವರು ವನವಾಸಕ್ಕೆ ಹೋಗ್ಬೇಕು. ಈಗ ಅಯೋಧ್ಯದಲ್ಲಿ ರಾಜ್ಯ ಇತ್ತು, ಸಂಪತ್ತು ಇತ್ತು, ಎಲ್ಲ ರೀತಿಯಾದ
ಸುಖ ಭೋಗಗಳು ಎಲ್ಲವೂ ಇತ್ತು ಅಯೋಧ್ಯದಲ್ಲಿ. ಎಲ್ಲ ಜನರು ಕೂಡ ರಾಮನನ್ನೇ ಪ್ರೀತಿಸ್ತಾ ಇದ್ರು. ಆದರೆ ಈಗ ಪ್ರಭು ರಾಮಚಂದ್ರ ದೇವರು ಅಯೋಧ್ಯವನ್ನು ಬಿಟ್ಟು ವನವಾಸಕ್ಕೆ ಹೋಗ್ಬೇಕು. ವನವಾಸಕ್ಕೆ ಹೋಗೋರು ಯಾರು? ರಾಮದೇವರು, ಲಕ್ಷ್ಮಣ ದೇವರು ಮತ್ತೆ ಸೀತಾ, 3 ಜನರು ಅವರು ವನವಾಸಕ್ಕೆ ಹೋಗ್ಬೇಕು, ತೆರಳಬೇಕು. ಕೇವಲ 3 ಜನ ಹೋಗ್ಬೋದಿತ್ತಲ್ಲ. ಆ 3 ಜನ ಬಿಟ್ಟು ಅಯೋಧ್ಯೆಯಲ್ಲಿ ಇರುವ ಎಲ್ಲ ಜನರು ಕೂಡ ರಾಮನನ್ನೇ ಹಿಂಬಾಲಿಸಿದ್ರು. ಯಾಕೆ? ಈಗ ರಾಮಚಂದ್ರ ದೇವರು ವನವಾಸದಲ್ಲಿ ಹೋದರೆ ಇಷ್ಟೊಂದು ಜನರಿಗೆ ಯಾರು ರಕ್ಷಣೆ ಮಾಡೋರು, ಪೋಷಣೆ ಯಾರು ಮಾಡೋರು? ಅಯೋಧ್ಯೆಯಲ್ಲಿ ಪೋಷಣೆ ಮಾಡಬಹುದು, ಅರಣ್ಯದಲ್ಲಿ ಪೋಷಣೆ ಯಾರು ಮಾಡಬಹುದು? ಆದರೂ ಕೂಡ ಅಂದ್ರೆ ಐಶ್ವರ್ಯ ಇಲ್ಲ, ಸಂಪತ್ತು ಇಲ್ಲ, ಸುಖ ಭೋಗಗಳು ಇಲ್ಲ. ಆದರೂ ಕೂಡ ಅಯೋಧ್ಯೆಯಲ್ಲಿರುವ ಜನರು ರಾಮನ ಜೊತೆಗೇ ವನವಾಸಕ್ಕೆ ಹೋಗ್ಲಿಕ್ಕೆ ಪ್ರೇರಿತರಾದರು. ಯಾಕೆ? ದೇ ಡೋಂಟ್ ಹ್ಯಾವ್ ಮನಿ, ದೇ ಡೋಂಟ್ ಹ್ಯಾವ್ ಎನಿ ಲ್ಯಾವಿಶ್ನೆಸ್, ಲಕ್ಸುರಿ ಲೈಫ್ ಇಲ್ಲ. ಆದರೂ ಕೂಡ ಅಯೋಧ್ಯೆಯಲ್ಲಿರೋ ಜನರು ರಾಮನನ್ನ ಯಾಕೆ ಹಿಂಬಾಲಿಸಿದರು? ಬಿಕಾಸ್ ಹಿ ಹ್ಯಾಡ್ ಗುಡ್ ಕ್ವಾಲಿಟೀಸ್. ಹಿ ಹ್ಯಾಡ್ ಗುಡ್ ಕ್ವಾಲಿಟೀಸ್. ಅವನು ಸ್ಕಾಲರ್ನೂ ಆಗಿದ್ದ ಮತ್ತು ಕ್ವಾಲಿಟೀಸ್ನೂ ಇತ್ತು. ಆ ಕ್ವಾಲಿಟೀಸ್ ನೋಡಿ ಆ ಅಯೋಧ್ಯೆಯಲ್ಲಿರುವ ಜನರು ಏನು ಮಾಡಿದ್ರು ಅಂದರೆ ರಾಮನನ್ನು ಹಿಂಬಾಲಿಸಿದ್ರು. ಆ ಕ್ವಾಲಿಟೀಸ್ ಏನಿತ್ತು? ಅದು 2 ನಿಮಗೆ ಕ್ವಾಲಿಟೀಸ್ ಹೇಳೋಣ. ಸ್ಮಿತ ಪೂರ್ವ ಭಾಷೆ. ರಾಮನ ಅಷ್ಟೋತ್ತರ ಹೇಳುವಾಗ ಸ್ಮಿತ ಪೂರ್ವ ಭಾಷೆ ಅಂತ ಒಂದು ಬರ್ತದೆ. ಸ್ಮಿತ ಅಂದರೆ ಮಂದಹಾಸ, ಪೂರ್ವ ಭಾಷೆ ಅಂದರೆ ಮೊದಲಿಗೆ ಮಾತನಾಡುವವರು. ನಮ್ಮ ಪ್ರಕಾರ ನಾವು ಏನು ಮಾಡ್ತೇವೆ ಅಂದರೆ, ನಮಗೆ ಡಿಗ್ರಿ ಡೆಸಿಗ್ನೇಷನ್ ಎಲ್ಲ ಬಂದ ನಂತರ ನಾವು ಏನು ಮಾಡ್ತೇವೆ ಅಂದರೆ, ಅವನು ನನ್ನನ್ನು ಮೊದಲಿಗೆ ನಮಸ್ಕಾರ ಮಾಡಬೇಕು, ಅವನು ನನ್ನನ್ನು ಹೆಲೋ ಅಂತ ಹೇಳಿದ ನಂತರ ಇವನು ಆಮೇಲೆ ಹೆಲೋ ಅಂತ ಹೇಳ್ತಾನೆ. ಅದು ನಮ್ಮ ಥಿಂಕಿಂಗ್. ಅವನು ಮೊದಲಿಗೆ ನನ್ನನ್ನು ನಮಸ್ಕಾರ ಮಾಡಬೇಕು, ಅವನು ನಮಸ್ಕಾರ ಮಾಡಿದ ನಂತರ ಪ್ರತಿಯಾಗಿ ನಾನು ನಮಸ್ಕಾರ ಮಾಡ್ತೇನೆ. ಅದರ ಮುಂಚೆ ನಾನು ನಮಸ್ಕಾರ ಮಾಡ್ಲಿಕ್ಕೆ ಹೋಗಲ್ಲ. ಪರಿಚಯ ಇದ್ರೂ ಕೂಡ ನಮಸ್ಕಾರ ಮಾಡ್ಲಿಕ್ಕೆ. ಯಾಕೆ? ಐ ಎಮ್ CA, I have done PhD. He should first respect me, then I will respect him. He should talk to me, then I will talk to him. ಇದು ನಮ್ಮ ಭಾವ. ರಾಮಚಂದ್ರ ದೇವ್ರದ್ದು ಹಾಗಲ್ಲ. ಪ್ರಭು ರಾಮಚಂದ್ರ ದೇವ್ರದ್ದು ಆ ರೀತಿಯಲ್ಲಿ ಇದೆ. ಪ್ರಭು ರಾಮಚಂದ್ರ ದೇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅನೇಕ ಸಂದರ್ಭ ಅಯೋಧ್ಯೆಯಲ್ಲಿ ಪರ್ಯಟನೆ ಮಾಡುವ ಸಂದರ್ಭ ಬಂದಾಗ ಪ್ರಭು ರಾಮಚಂದ್ರ ದೇವರು ಹೀಗೆ ನೋಡ್ತಾ ಹೋಗುವಾಗ, ನಾನು ರಾಜ, ಈ ಭಾಗ ಅಣ್ಣನಿಗೆ ಈ ಭಾಗ, ಮತ್ತೊಬ್ಬನಿಗೆ ಈ ಭಾಗ, ನನ್ನ ಅಕ್ಕನಿಗೆ ಈ ಭಾಗ ಅಂತ ನಾವು ಡಿವೈಡ್ ಮಾಡಬಹುದು. ಒಂದೇ ಭೂಮಿ, 1 ಎಕರೆ ಭೂಮಿಯನ್ನ 4 ಭಾಗವನ್ನು ಮಾಡಬಹುದು ಅಥವಾ 5 ಭಾಗವನ್ನು ಮಾಡಬಹುದು, ಡಿಪೆಂಡಿಂಗ್ ಅಪಾನ್ ಯುವರ್ ರಿಲೇಟಿವ್ಸ್. ಆದರೆ ವಿದ್ಯೆ, ಗೋಪಾಲಕೃಷ್ಣ ಭಟ್ ಓದಿರುವ CAನ ಡಿವೈಡ್ ಮಾಡಿ ಅಂತ ಹೇಳಿದರೆ ಅವ್ರಿಗೂ ತಮ್ಮಂದಿರಿದ್ದಾರೆ, ಅವ್ರಿಗೂ ಬ್ರದರ್ಸ್ ಇದ್ದಾರೆ. ನಿನ್ನ CA ಅಲ್ಲಿ ನನಗೆ 50% ನನಗೆ ಭಾಗ ಕೊಡು ಅಂತ ಆಗ್ತದ? ಕ್ಯಾನ್ ಯು ಡಿವೈಡ್ ದಿ ನಾಲೆಜ್? ಆಗಲ್ಲ. ನ ಚ ಚೌರಹಾರ್ಯಂ ನ ಚ ರಾಜ್ಯಹಾರ್ಯಂ ನ ಚ ಭಾತೃಭಾಜ್ಯಂ ನ ಚ ಭಾರ್ಯಕಾರಿ. ನ ಚ ಭಾರ್ಯಕಾರಿ, ವೇಟ್ಲೆಸ್. ಏನು ವೇಟ್ ಇಲ್ಲ. ಎಷ್ಟು CA ಇದೆ, ಎಷ್ಟು CS ಇದೆ, ಎಷ್ಟು MBA ಇದೆ, ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ಎಲ್ಲ ಸಬ್ಜೆಕ್ಟ್ ತಲೆಯಲ್ಲಿದೆ. ಅನೇಕ ಸೋಷಿಯಲ್, ಅನೇಕ ಸಾಮಾಜಿಕ ವಿಷಯಗಳು, ಅನೇಕ ಡೇ ಟು ಡೇ ಲೈಫ್ ವಿಷಯಗಳು ಎಲ್ಲವೂ ಕೂಡ ಇಲ್ಲೇ ಮೆದುಳಿನಲ್ಲಿದೆ. ಆದರೂ ಕೂಡ ಭಾರ ಇಲ್ಲ. ವೇಟ್ ಏನು ಹೆಚ್ಚಾಗಲ್ಲ, ಹೊಟ್ಟೆ ವೇಟ್ ಹೆಚ್ಚಾಗ್ಬೋದು ಹೊರತು ತಲೆಯಲ್ಲಿ ಹಾಕಿರುವ ಏನು ನೀವು ಸ್ಟಡೀಸ್ ಇದೆ ಅದರ ವೇಟ್ ಆಗಲ್ಲ. ದಟ್ ಈಸ್ ವೇಟ್ಲೆಸ್. ನಚ ಭಾರಕಾರಿ. ಮತ್ತೊಂದು ಏನಂದ್ರೆ, ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ. ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ. ಹಣ ನಿಮ್ಮ ಹತ್ರ 100 ರೂಪಾಯಿ ಇದೆ, ನೀವೇನಾದರೂ ವಸ್ತು ತೊಗೊಂಡ್ರಿ, ಬಿಸ್ಕೆಟ್ ತೊಗೊಂಡ್ರಿ, 10 ರೂಪಾಯಿ ವೇಸ್ಟ್ ಆಯಿತು. ಮತ್ತೊಂದು ತೊಗೊಂಡ್ರಿ, ಚಾಕ್ಲೇಟ್, ಮತ್ತೊಂದು 10 ರೂಪಾಯಿ ಇದಾಯಿತು. 100 ರೂಪೀಸ್ ಇತ್ತು, 80 ರೂಪೀಸಿಗೆ ಬಂತು. ಮತ್ತೇನು ತೊಗೊಂಡ್ರಿ, 70ಕ್ಕೆ ಬಂತು, 50ಕ್ಕೆ ಬಂತು. ಮತ್ತೆ ಹೆಚ್ಚಾಗಬೇಕಂದ್ರೆ ನೆಕ್ಸ್ಟ್ ಮಂತ್ ಸ್ಯಾಲರಿನೇ ಬರಬೇಕು ಹೊರತು ಚಾಕ್ಲೇಟ್ ತೊಗೊಂಡಿರೋದ್ರಿಂದ 110 ರೂಪಾಯಿ ಆಗಿಲ್ಲ. ಚಾಕ್ಲೇಟ್ ತೊಗೊಂಡಿರೋದ್ರಿಂದ 110 ರೂಪಾಯಿ ಆಗಿಲ್ಲ. ಆದರೆ ಸ್ಟಡೀಸು, ಎಜುಕೇಷನ್ ಹಾಗಲ್ಲ. ವ್ಯಯೇಕೃತೆ, ಖರ್ಚು ಮಾಡಿದರೆ ಅದು ಹೆಚ್ಚಾಗತ್ತದೆ ಅಂತ. ವ್ಯಯೇಕೃತೆ ವರ್ಧತೆ ಏವ ನಿತ್ಯಂ. 1998ರಿಂದ ಖರ್ಚು ಮಾಡ್ತಾ ಇದ್ದಾರೆ. ಈಗ ತಾವು ಓದಿರುವ ವಿದ್ಯೆಯನ್ನ ಮಕ್ಕಳಿಗೆ ಹಂಚ್ತಾ ಇದ್ದಾರೆ. ಆ ಹಂಚಿಕೆಯಿಂದ
ಇವರ ಏನು ವಿದ್ಯೆ ಇದೆ ಇನ್ನೂ ಉನ್ನತ ಸ್ಥಾನಕ್ಕೆ ಏರಿದೆ. ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನ. ಎಲ್ಲ ವಿದ್ಯೆಗಿಂತ ಎಲ್ಲರಿಗಿಂತ ಹೆಚ್ಚಾದ ಮಹತ್ವವಾದದ್ದು ಯಾವುದಂದ್ರೆ ಅದು ಎಜುಕೇಶನ್ ಅಂತ ಹೇಳಿದ್ದಾರೆ. ಅದಲ್ಲದೆ ಎಜುಕೇಶನ್ ಇದ್ರೆ ಏನು ಮಹತ್ವದಂದ್ರೆ ನಮಗೆಲ್ಲರಿಗೂ ಗೌರವ ಬೇಕು. ಗೌರವ ಎಲ್ಲರಿಗೂ ಸಿಗಲ್ಲ. ಗೌರವ ಎಲ್ಲರಿಗೂ ಬೇಕು. ಎಲ್ಲರೂ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಇನ್ ದಿ ಸೊಸೈಟಿ ಶುಡ್ ರಿಸ್ಪೆಕ್ಟ್ ಮೀ ಅಂತ ಎಲ್ಲರ ಹಂಬಲ. ನಾನು ಎಲ್ಲಿ ಹೋಗ್ತೇನೆ ಎಲ್ಲರೂ ನಮಸ್ಕಾರ ಮಾಡಬೇಕು, ಎಲ್ಲರೂ ಸೆಲ್ಯೂಟ್ ಮಾಡಬೇಕು, ಎಲ್ಲರೂ ನನಗೆ ಹೈ ಸರ್ ಹೆಲೋ ಸರ್ ಅಂತ ಹೇಳಬೇಕು ಅಂತ ಎಲ್ಲರಿಗೂ ಕಾಣ್ತದೆ. ಯಾಕೆ? ನಮಗೆ ಗೌರವ ಬೇಕು. ಆ ಗೌರವ ಹೇಗೆ ಸಿಗ್ತದೆ ಅಂದರೆ ಸ್ವಗ್ರಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಸ್ವಗ್ರಹೇ ಪೂಜ್ಯತೆ ಮೂರ್ಖಃ. ಮೂರ್ಖನಿಗೆ, ಯಾರು ಮೂರ್ಖನಾಗಿರ್ತಾನೆ ಅವನಿಗೆ ಗೌರವ ಎಲ್ಲಿ? ಸ್ವಗ್ರಹೇ, ತನ್ನ ಮನೆಯಲ್ಲಿ ಮಾತ್ರ ಅವನಿಗೆ ಗೌರವ. ಅವನ ತಂದೆ ಅವನ ತಾಯಿ ಮಾತ್ರ ಆ ಮಗನಿಗೆ ಮಾತ್ರ, ಮೂರ್ಖನಿಗೆ ಮಾತ್ರ ಗೌರವ. ಪುಟ ಬಾರಪ್ಪ ಬಾರಪ್ಪ ತಿನ್ನು ತಿನ್ನು, ಎಲ್ಲಿ? ಮನೆಯಲ್ಲಿ ಮಾತ್ರ. ಅವನು ಮೂರ್ಖ, ಏನು ಓದಿಲ್ಲ, ಅವನು ಗೌರವ ಎಲ್ಲಿ? ಸ್ವಗ್ರಹೇ ಮಾತ್ರ, ತನ್ನ ಮನೆಯಲ್ಲಿ ಮಾತ್ರ ಅವನಿಗೆ ಗೌರವ, ಬೇರೆ ಕಡೆ ಇಲ್ಲ. ಗ್ರಾಮದ ಹೊರಗಡೆ ಬಂದ್ರೆ ಅವನಿಗೇನು ಹೇಳ್ತಾರೆ? ಹುಚ್ಚ ಈತ, ಮೂರ್ಖ ಈತ, ಗಣಿತದಲ್ಲಿ ಶೂನ್ಯ ಈತ, ಏನು ವಿದ್ಯೆ ಇಲ್ಲ ಅಂತ ಬೈಗುಳಿ ಮಾಡ್ತಾರೆ. ಗೌರವ ಎಲ್ಲಿ ಹಾಗಾದ್ರೆ? ಮನೆಯಲ್ಲಿ ಮಾತ್ರ ಗೌರವ ಮೂರ್ಖನಿಗೆ. ಸ್ವಗ್ರಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭು. ಗ್ರಾಮದ ರಾಜ, ಗ್ರಾಮದ ರಾಜನಿಗೆ ಎಲ್ಲಿ ಗೌರವ? ಗ್ರಾಮದಲ್ಲಿ ಮಾತ್ರ ಗೌರವ. ಮನೆಯಲ್ಲಿ ಗೌರವ ಮತ್ತೆ ಗ್ರಾಮದಲ್ಲಿ ಮಾತ್ರ ಗೌರವ, ವಿದೇಶದಲ್ಲಿ ಇಲ್ಲ. ವಿದೇಶದಲ್ಲಿ ಈತನಿಗೆ ಗೌರವ ಇಲ್ಲ, ಗ್ರಾಮದಲ್ಲಿ ಮಾತ್ರ ಗೌರವ. ಸ್ವಗ್ರಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶೇ ಪೂಜ್ಯತೆ ರಾಜ. ರಾಜನಿಗೆ ತನ್ನ ಮನೆಯಲ್ಲಿ ಗೌರವ ಇದೆ, ಗ್ರಾಮದಲ್ಲಿ ಗೌರವ ಇದೆ, ಮತ್ತೆ ಸ್ವದೇಶದಲ್ಲಿಯೂ ಕೂಡ ಅವನಿಗೆ ಗೌರವ ಇದೆ. ಯಾರಿಗೆ? ರಾಜನಿಗೆ. ಆದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಆದರೆ ಯಾರ ಹತ್ರ ವಿದ್ಯೆ ಇದೆಯೋ, ಯಾರ ಹತ್ರ ಸ್ಕಾಲರ್ ಇದೆಯೋ, ಯಾರ ಹತ್ರ ನಾಲೆಜ್ ಇದೆಯೋ ಆ ವ್ಯಕ್ತಿಗೆ ಎಲ್ಲಿ ಗೌರವ? ಎಲ್ಲಿಯೂ ಗೌರವ. ತ್ರಿಷಾ ಕಾಲೇಜ್ನಲ್ಲೂ ಗೌರವ ಇದೆ, ಕಡ್ಪಾಡಿ ಊರಿನಲ್ಲಿಯೂ ಕೂಡ ಗೌರವ ಇದೆ, ಬ್ಯಾಂಗ್ಳೂರಿನಲ್ಲಿಯೂ ಗೌರವ ಇದೆ, ಅಮೆರಿಕಾದಲ್ಲಿಯೂ ಗೌರವ ಇದೆ, ಅದಕ್ಕಿಂತ ಬೇರೆ ಖಂಡದಲ್ಲಿ ಹೋದ್ರೂ ಕೂಡ ಗೌರವ ಇದೆ. ಇದು ವಿದ್ಯೆಯಿಂದ ಮಾತ್ರ ನಿಮಗೆ ಗೌರವ ಸಿಗ್ತದೆ ಹೊರತು ಕೇವಲ ಡೆಸಿಗ್ನೇಷನ್ ಇಂದ ಆ ಗೌರವ ಸಿಗಲ್ಲ. ಸೊ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳಿದ್ದಾರೆ. ಈಗ ತಾನೇ ನಾವು ಬರುವಾಗ ಈಗ ತಾನೇ ಬ್ಲ್ಯಾಕ್ ಬೋರ್ಡ್ನಲ್ಲಿ ಏನಾದರೂ ಬರೀಬೇಕಂತ ಹೇಳಿಬಿಟ್ರು. ಸರಿ, ನಾವು ಬರೆದು ಬಿಟ್ವಿ, ಲೈಫ್ ವಿದೌಟ್ ಎಜುಕೇಶನ್ ಈಸ್ ಹ್ಯಾಸ್ ಗುಡ್ ಹ್ಯಾಸ್ ರಿವರ್ ವಿದೌಟ್ ವಾಟರ್. ಯಾಕೆ ಹೇಳಿ? ನಾವು ನದಿ ಹತ್ರ ಯಾವಾಗ ಹೋಗ್ತೇವೆ? ನದಿ ಹತ್ರ ಯಾವಾಗ ಹೋಗ್ತೇವೆ? ಆ ನದಿಯಲ್ಲಿ ನೀರಿದ್ರೆ ಮಾತ್ರ ನಾವು ನದಿ ಹತ್ರ ಹೋಗ್ತೇವೆ. ನದಿಯಲ್ಲಿ ನೀರಿದ್ರೆ ಹೋದ್ರೆ ನೀವು ಹೋಗ್ತೀರಾ? ನೀವು ಹೋಗಲ್ಲ. ಯಾಕೆ ಹೋಗಲ್ಲ? ನೀರಿಲ್ಲ. ನೀರಿಲ್ಲ, ಬತ್ತಿ ಹೋಗಿದೆ. ನೀರಿಲ್ಲ ಅಂದರೆ ನೀವು ಯಾರು ಕೂಡ ನದಿ ಹತ್ರ ಹೋಗಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ಎಜುಕೇಶನ್ ಇಲ್ಲ ಅಂದರೆ ನಮ್ಮ ಹತ್ತಿರ ಯಾರು ಬರಲ್ಲ. ನೀರಿಲ್ಲ ಅಂದರೆ ಜನರು ನದಿ ಹತ್ರ ಹೋಗಲ್ಲ, ಶಿಕ್ಷಣ ಇಲ್ಲ ಅಂದರೆ ಜನರು ನಮ್ಮ ಹತ್ರ ಬರಲ್ಲ. ಇವತ್ತು ನೀವು ಗೋಪಾಲಕೃಷ್ಣ ಭಟ್ರವರ ತ್ರಿಷಾ ಕಾಲೇಜಿಗೆ ಯಾಕೆ ಬರ್ತಾ ಇದ್ದಾರೆ ಅಂದರೆ ಅವರ ಜೀವನದಲ್ಲಿ ಅವರು ಸಾಧನೆ ಮಾಡಿದ್ದಾರೆ, ಅವರ ಜೀವನದಲ್ಲಿ ಆ ಶಿಕ್ಷಣ ಇದೆ, ಆ ಶಿಕ್ಷಣವನ್ನ ಗ್ರಹಣ ಮಾಡಬೇಕು ಅನ್ನೋ ಉತ್ಸಾಹದಿಂದ ನೀವು ಬರ್ತಾ ಇದ್ದೀರಿ. ಅವ್ರ ಹತ್ರ ಎಜುಕೇಶನ್ ಇಲ್ಲ ಅಂದ್ರೆ ನೀವು ಬರ್ತಾ ಇದ್ದಿದ್ರಾ? ಅವ್ರ ಹೆಸರು ಗೋಪಾಲಕೃಷ್ಣ, ಹೆಸರು ಚೆನ್ನಾಗಿದೆ ಗೋಪಾಲಕೃಷ್ಣ, ಆದರೆ ಎಜುಕೇಶನ್ ಇಲ್ಲ ಅಂದರೆ ನೀವು ಹೋಗ್ತಾ ಇದ್ರ ಅವ್ರ ಹತ್ರ? ನನಗೆ ವಿದ್ಯೆ ಕೊಡಿ, ನಾನು ನಿಮ್ಮ ಕಾಲೇಜ್ನಲ್ಲಿ ಅಡ್ಮಿಷನ್ ಕೊಡಿ ಅಂತ ನೀವು ಹೋಗ್ತಾ ಇದ್ದೀರಾ? ಹೋಗ್ತಾ ಇರಲಿಲ್ಲ. ನೀವು ಎಜುಕೇಶನ್ ಇದೆ, ಅವ್ರ ಹತ್ರ ಅಷ್ಟು ಬುದ್ಧಿ ಇದೆ, ಅವ್ರ ಹತ್ರ ಅಷ್ಟು ವಿದ್ಯೆಯನ್ನು ಪಡೆದಿದ್ದಾರೆ, ಆ ವಿದ್ಯೆಗೆ ಗೌರವ ಕೊಟ್ಟು ನೀವು ಅವ್ರ ಕಾಲೇಜ್ನಲ್ಲಿ ಅಡ್ಮಿಷನ್ ಅನ್ನು ಪಡಿತಾ ಇದ್ದೀರಿ. ಮಕ್ಕಳಿಗೆ ವ್ಯಾಲ್ಯೂ ಆಫ್ ನಾಲೆಜ್ ಈ ಒಂದು ವಿಷಯನ ಹೇಳಿ ಈ ಆಶೀರ್ವಚನದ ಕಾರ್ಯಕ್ರಮ ಇಲ್ಲೇ ಮುಗಿಸ್ತೇವೆ ನಾವು.
ಎಲ್ಲರಿಗೂ ಸಂತೋಷ ಆಗ್ತಾ ಇದೆ. ಮುಗೀತು ಈಗ. ವ್ಯಾಲ್ಯೂ ಆಫ್ ನಾಲೆಜ್ ಏನಂತ ಹೇಳ್ತೇವೆ. ಒಂದು ಈ ವಿಷಯನ ಹೇಳಿ, ವ್ಯಾಲ್ಯೂ ಆಫ್ ನಾಲೆಜ್ ಅಂದ್ರೆ ಒಂದಿನ ಏನಾಗತ್ತೆ ಅಂದ್ರೆ ಒಂದು ದೊಡ್ಡ ಹಡಗು ಬಂದಿದೆ, ಬಂದರ ಹತ್ರ ಬಂದಿದೆ, ನಿಂತಿದೆ. ಅದರ ಇಂಜಿನ್ ಕೆಟ್ಟ ಹೋಗಿದೆ. ಆ ದೋಣಿಯ ಮಾಲಕ, ಹಡಗು ಅದರ ಯಜಮಾನ ಏನ್ ಮಾಡ್ತಾನಂದ್ರೆ, ಇಂಜಿನ್ ಹಾಳಾಗಿದೆ, ಮುಂದೆ ಹೋಗ್ಬೇಕೀಗ, ಆ ಇಂಜಿನ್ ರಿಪೇರ್ ಮಾಡ್ಬೇಕು. ಇಂಜಿನ್ ರಿಪೇರ್ ಮಾಡ್ಬೇಕಂದ್ರೆ ಮೆಕ್ಯಾನಿಕ್ಗೆ ಕರ್ಕೊಂಡು ಬರ್ಬೇಕು. ಟಾಪ್ ಎಕ್ಸ್ಪರ್ಟ್ಸ್, ದೇಶದಲ್ಲಿ ಯಾವ ಟಾಪ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರನ್ನು ಕರೆಸ್ತಾನೆ ಯಜಮಾನ. ಬಂದು ಆ ಎಕ್ಸ್ಪರ್ಟ್ ಎಲ್ಲ ಹಡಗಿನಲ್ಲಿರುವ ಎಲ್ಲ ತಾಂತ್ರಿಕತೆ, ಏನ್ ಟೆಕ್ನಿಕಲ್ ದೋಷಗಳು ಉಂಟು ಅದನ್ನೆಲ್ಲ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಲ್ಲಿ ದೋಷ ಇದೆಯಾ, ಅಥವಾ ಇಲ್ಲಿ ದೋಷ ಆಗಿದೆಯಾ, ಇಲ್ಲಿ ಪ್ರಾಬ್ಲಮ್ ಇದೆಯಾ, ಅಲ್ಲಿ ಪ್ರಾಬ್ಲಮ್ ಇದೆಯಾ, ಎಲ್ಲ ನೋಡ್ತಾನೆ. ಅನೇಕ ಜನ ಎಕ್ಸ್ಪರ್ಟ್ಸ್ ಬರ್ತಾರೆ. ಯಾರಿಗೆ ಕೂಡ ಇಂಜಿನ್ ರಿಪೇರ್ ಮಾಡಿ ಕೊಡ್ಲಿಕ್ಕೆ ಆಗಲ್ಲ. ಟಾಪ್ ಎಕ್ಸ್ಪರ್ಟ್ಸ್ ಎಲ್ಲವನ್ನು ನೋಡ್ತಾ ಇದ್ದಾರೆ. ಆದರೆ ಏನು ಫೇಲ್ಯೂರ್ ಅಂತಾನೆ ಗೊತ್ತಾಗ್ತಾ ಇಲ್ಲ, ಏನು ಫೇಲ್ ಆಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಹಣ ಖರ್ಚು ಮಾಡಲಿಕ್ಕೆ ಅವ್ರ ಹತ್ರ ಹಣ ಇದೆ, ಆದರೆ ಏನು ಫೇಲ್ಯೂರ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಫೇಲ್ಯೂರ್ ಗೊತ್ತಾಗಿಲ್ಲ ಅಂದ್ರೆ, ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಔಷಧಿ ಹೇಗೆ ಕೊಡೋದು? ಡಯಾಗ್ನೋಸೇ ಆಗ್ತಾ ಇಲ್ಲ. ಏನು ರಿಪೇರಿ ಮಾಡಬೇಕು ಇಂಜಿನ್ನಲ್ಲಿ, ಈ ನಟ್ ಬೋಲ್ಟ್ ರಿಪೇರ್ ಮಾಡಬೇಕು ಅಥವಾ ಈ ವೈರ್ ತೆಗಿಬೇಕು, ಹಚ್ಚಬೇಕು, ಏನು ಗೊತ್ತೇ ಆಗ್ತಾ ಇಲ್ಲ. ಆಮೇಲೆ ಏನು ಮಾಡಿದ್ರೆ ಅಂದ್ರೆ, ಎಲ್ಲ ಎಕ್ಸ್ಪರ್ಟ್ಸ್ ಆದರು. ಆ ಊರಿನಲ್ಲಿ ಒಬ್ಬ ವಯೋವೃದ್ಧವಾದ ಒಬ್ಬ ವ್ಯಕ್ತಿ ಇದ್ದ. ಅವನು ಬಾಲ್ಯದಿಂದಲೇನೆ, ತನ್ನ ಸಣ್ಣ ವಯಸ್ಸಿನಿಂದಲೇನೆ ಎಲ್ಲ ದೋಣಿಗಳ ರಿಪೇರಿ ಮಾಡಿ ಅಭ್ಯಾಸ. ಡಿಗ್ರಿ ಇಲ್ಲ ಅವನ ಹತ್ರ, ಹಿ ಡಸ್ ನಾಟ್ ಹ್ಯಾವ್ ಎನಿ ಡಿಗ್ರಿ, ಕೇವಲ ಸ್ಕಿಲ್ಸ್ ಇದೆ ಅವನ ಹತ್ರ ಸ್ಕಿಲ್ಸ್ ಇದೆ. ಅವನು ಬಾಲ್ಯದಿಂದ ರಿಪೇರಿ ಮಾಡ್ತಾನೆ ಇದ್ದಾನೆ. ಎಲ್ಲ ಹಡಗು, ದೋಣಿ ಎಲ್ಲ ಅವನನ್ನು ಕರೆಸಿದ್ರು. ಕೊನೆಗೆ ಆ ವ್ಯಕ್ತಿಯನ್ನು ಕರೆಸಿಬಿಟ್ರು. ಆತ ಬಂದ, ಹಡಗಿನಲ್ಲಿರುವ ಎಲ್ಲವನ್ನು ನೋಡ್ದ, ಕೆಳಗೆ ಬಂದ, ಅಲ್ಲಿ ದೋಷ ಇದೆ ಅಂತ ನೋಡ್ದ, ಎಲ್ಲವೂ ನೋಡ್ದ. ಕೊನೆಗೆ ಇಷ್ಟು ದೊಡ್ಡ ಬ್ಯಾಗ್ ತಗೊಂಡು ಬಂದಿದ್ದ. ಮೆಕ್ಯಾನಿಕಲ್ ಅಲ್ವಾ, ತನ್ನೆಲ್ಲ ಟೂಲ್ ಕಿಟ್ ಎಲ್ಲ ತಗೊಂಡು ಬಂದ. ಅದರಿಂದ ಒಂದು ಹ್ಯಾಮರ್ ತೆಗೆದ, ಒಂದೇ ಒಂದು ಸುತ್ತಿಗೆ ಅಂತ ಹೇಳ್ತೀವಿ, ಹ್ಯಾಮರನ್ನ ತೆಗೆದು ಆ ಹಡಗನ ಒಂದು ಜಂಕ್ಷನ್ ಇತ್ತು, ಆ ಜಂಕ್ಷನಿಗೆ ಹೊಡ್ತಾನೆ. ಒಂದು ಹೊಡೆತವನ್ನು ಕೊಡ್ತಾನೆ ಆ ಹ್ಯಾಮರಿಂದ. ಆ ಹ್ಯಾಮರಿಂದ ಒಂದು ಹೊಡೆತ ಕೊಟ್ಟ ತಕ್ಷಣ ಇಂಜಿನ್ ರಿಪೇರ್ ಆಯಿತು. ಮತ್ತೆ ಆ ಇಂಜಿನ್ ಆನ್ ಆಗಿ ಇವನ್ ಹಡಗೆಲ್ಲ ಕರೆಕ್ಟ್ ಆಯ್ತು. ಆ ರಿಪೇರಿ ಎಲ್ಲ ಆಯ್ತು. ರಿಪೇರಿ ಆದ ನಂತರ ಬಿಲ್ ಕೊಡಿಸ್ಬೇಕಲ್ಲ, ಇಲ್ಲೇ ಇದ್ದಾರೆ CA, ಬಿಲ್ ಕೊಡಬೇಕಂತ ಕೇಳ್ತಾರೆ. GST ಇನ್ಪುಟ್ ಎಲ್ಲ ತಗೋಬೇಕು ಅವರು. ಆಗ ಅವನು ಬಿಲ್ ಕಳಿಸ್ತಾನೆ. ಒಂದು ವಾರ ಆದ ನಂತರ ಏನ್ ಬಿಲ್ ಕಳಿಸ್ತಾನೆ ಅಂದ್ರೆ, ರಿಪೇರಿ ಮಾಡಲಿಕ್ಕೆ 10,000 ಅಂತ ಕೊಟ್ಟು ಬರ್ತಾನೆ. ರಿಪೇರಿ ಮಾಡಿದ್ದಕ್ಕೆ 10,000 ಅಂತ ಕೊಟ್ಬಿಡ್ತಾನೆ ಬಿಲ್. ಸಿಂಪಲ್. ಇವ್ರ ಯಜಮಾನರು ಅವನು ರಿಪೇರಿ ಮಾಡುವ ಸಂದರ್ಭದಲ್ಲಿ ಎದುರುಗಡೆನೇ ಇದ್ದಾರೆ. ಇವನು ಏನ್ ಮಾಡಿದ್ದಾನೆ, ಒಂದು ಹ್ಯಾಮರ್ ತಗೊಂಡು ಅಷ್ಟೇ ಹೊಡೆದಿದ್ದಕ್ಕೆ 10,000 ರೂಪಾಯಿ ಕೇಳ್ತಾ ಇದ್ದಾನೆ ಅಂತ ಅವ್ರಿಗೆ ಸ್ವಲ್ಪ ತಲೆ ಬಿಸಿ ಆಯ್ತು. ಕೇವಲ ಹ್ಯಾಮರ್ ತಗೊಂಡು ಹಡಗಿಗೆ ಹೊಡೆದಿದ್ದಕ್ಕೆ 10,000 ರೂಪಾಯಿನ, ಅವರು ತುಂಬಾ ತಲೆ ಬಿಸಿ ಆಯ್ತು. ಅದಕ್ಕಾಗಿ ಅವರು ಮತ್ತೊಮ್ಮೆ ಪತ್ರ ಕಳಿಸ್ತಾರೆ. ಪತ್ರದಲ್ಲಿ ಏನು ಬರೀತಾರೆ ಅಂದ್ರೆ, ಐಟಮೈಸ್ಡ್ ಬಿಲ್ ಕಳಿಸ್ಕೊಡು ಅಂತ ಹೇಳ್ತಾರೆ. ಐಟಮೈಸ್ಡ್, ಈಚ್ ಐಟಮಿಗೆ ಇಷ್ಟು ಹಣ, ಈ ಐಟಮ್ಗೆ ಇಷ್ಟು ಹಣ, ಈ ಐಟಮ್ಗೆ ಇಷ್ಟು ಹಣ, ಟೋಟಲ್ ಅಮೌಂಟ್ ಎಲ್ಲ ಸೇರಿಸಿ 10,000 ಅಂತ ಹೇಳ್ತಾನೆ. ಆ ರೀತಿಯಾಗಿ ನೀನು ಐಟಮೈಸ್ಡ್ ಬಿಲ್ ಕಳಿಸು ಅಂತ ಹೇಳ್ತಾನೆ. ಆ ಐಟಮೈಸ್ಡ್ ಬಿಲ್ ಕಳಿಸುವಾಗ ಅವನು 2 ಐಟಮ್ ಅನ್ನ ಹೇಳ್ತಾನೆ. 10,000 ಮೊತ್ತ ಟೋಟಲ್. ಆ 2 ಐಟಮೈಸ್ಡ್ ವರ್ಡಿಂಗ್ಸ್ ಏನಂದ್ರೆ, ಟ್ಯಾಪಿಂಗ್ ವಿತ್ ಹ್ಯಾಮರ್ 2 rupees, ಟ್ಯಾಪಿಂಗ್ ವಿತ್ ಹ್ಯಾಮರ್ 2 rupees, ನೋಯಿಂಗ್ ವೇರ್ ಟು ಟ್ಯಾಪ್ 9,998. ಹ್ಯಾಮರ್ ತಗೊಂಡು ಎಲ್ಲ ಕಡೆ ಹೊಡೆಯೋದಲ್ಲ, ಎಲ್ಲಿ ಹೊಡಿಬೇಕು ಆ ಜ್ಞಾನ ನಿಮ್ಮ ಹತ್ರ ಇರಬೇಕು. ಆ ಜ್ಞಾನ ಇಲ್ಲ ಅಂದ್ರೆ ಹ್ಯಾಮರ್ ತಗೊಂಡು ಇಲ್ಲಿ ಹೊಡಿಬೋದು, ಅಲ್ಲಿ ಹೊಡಿಬೋದು, ಹಾಗಲ್ಲ. ಆ ವ್ಯಕ್ತಿಗೆ ಯಾವ ಜಂಕ್ಷನ್ ನಲ್ಲಿ ಆ ಟ್ಯಾಪ್ ಮಾಡಿದ್ರೆ, ಹ್ಯಾಮರ್ ಹೊಡಿದ್ರೆ
ಈ ಇಂಜಿನ್ ಸ್ಟಾರ್ಟ್ ಆಗತ್ತೆ ಅಂತ ನಾಲೆಜ್ ಅವನ ಹತ್ರ ಇತ್ತು, ಆ ಸ್ಕಿಲ್ ಅವನ ಹತ್ರ ಇತ್ತು. ಅದಕ್ಕಾಗಿ ಐಟಮೈಸ್ಡ್ ಬಿಲ್ ಮಾಡುವಾಗ ಟ್ಯಾಪಿಂಗ್ ದಿ ಹ್ಯಾಮರ್ ಟೂ ರುಪೀಸ್ ಅಂತ ಹೇಳ್ತಾರೆ. ವೇರ್ ಟು ಟ್ಯಾಪ್ ಅನ್ಲಿಕ್ಕೆ 9,998 rupees, ಟೋಟಲ್ 10,000 ಅಂತ ಹೇಳ್ತಾರೆ. ಅದಕ್ಕಾಗಿ ನಮಗೆ ಎಫರ್ಟ್ಸ್ ಬೇಕು. ನಮಗೆ ಎಫರ್ಟ್ ಈಸ್ ಇಂಪಾರ್ಟೆಂಟ್, ಬಟ್ ನೋಯಿಂಗ್ ವೇರ್ ಟು ಪುಟ್ ದಿ ಎಫರ್ಟ್ಸ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಲ್ಲಿ ನಾವು ಎಫರ್ಟ್ಸ್ ಹಾಕಬೇಕು, ಯಾವ ಸ್ಥಳದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು, ಅದು ಕೂಡ ನಮ್ಮ ಬುದ್ಧಿಯಲ್ಲಿ ಇರಬೇಕು. ಕೇವಲ ಎಫರ್ಟ್ಸ್ ಹಾಕ್ತಾ ಹೋದರೆ ಉಪಯೋಗ ಇಲ್ಲ. ಅದಲ್ಲದೆ ವಿದ್ಯಾರ್ಥಿ ಜೀವನದಲ್ಲಿ ಅನೇಕ ರೀತಿಯ ಹ್ಯಾಬಿಟ್ಸ್ ಇರ್ತದೆ. ಒಬ್ಬೊಬ್ಬರ ಹ್ಯಾಬಿಟ್ಸ್ ಬೇರೆ ಬೇರೆ ಇರ್ತದೆ. ಕೆಲವರು ಈ ರೀತಿಯಾದ ಹ್ಯಾಬಿಟ್ಸ್, ಕೆಲವರಿಗೆ ಆ ರೀತಿಯಾದ ಹ್ಯಾಬಿಟ್ಸ್, ವೆರಿ ವೆರಿ ಡಿಫ್ರೆಂಟ್. ಅದೆಲ್ಲ ಚೇಂಜ್ ಆಗುತ್ತೆ. ನಮ್ಮ ಪೂರ್ವ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳಿದರು. ಏನಂದರೆ, ಯು ಕ್ಯಾನಾಟ್ ಚೇಂಜ್ ಯುವರ್ ಫ್ಯೂಚರ್. ಇಲ್ಲಿ ನೆರೆದಿರುವ ಎಲ್ಲರೂ ಕೂಡ ಯಾರಿಗೂ ಕೂಡ ತಮ್ಮ ಫ್ಯೂಚರನ್ನು ಚೇಂಜ್ ಮಾಡಲಿಕ್ಕಾಗಲ್ಲ, ತಮ್ಮ ಭವಿಷ್ಯವನ್ನು ಚೇಂಜ್ ಮಾಡಲಿಕ್ಕಾಗಲ್ಲ. ಯು ಕ್ಯಾನಾಟ್ ಚೇಂಜ್ ಯುವರ್ ಫ್ಯೂಚರ್, ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಚೇಂಜ್ ಯುವರ್ ಹ್ಯಾಬಿಟ್ಸ್. ಆ್ಯಂಡ್ ಇಫ್ ಯು ಚೇಂಜ್ ಯುವರ್ ಹ್ಯಾಬಿಟ್ಸ್ ಆ್ಯಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಚೇಂಜ್ ಯುವರ್ ಫ್ಯೂಚರ್. ನಿಮ್ಮ ಹ್ಯಾಬಿಟ್ಸನ್ನು ನೀವು ಚೇಂಜ್ ಮಾಡಿದರೆ ನಿಮ್ಮ ಫ್ಯೂಚರನ್ನು ನೀವು ಚೇಂಜ್ ಮಾಡಬಹುದು ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ತಮ್ಮ ಭಾಷಣದಲ್ಲಿ ಹೇಳಿರುವ ಮಾತು. ಅದಲ್ಲದೆ ಕೆಲವರಿಗೆ ಅನಿಸ್ತಾ ಇರ್ತದೆ, ಏನು CA, ವಾಟ್ ಈಸ್ ದಿ ಇಂಪಾರ್ಟೆಂಟ್ ಆಫ್ CA, ಏನು ಮಾಡಬಹುದು, ಒಂದು CAಗೋಸ್ಕರ ಇಷ್ಟು ಪರದಾಟ ಮಾಡಬೇಕಾ, ತ್ರಿಷಾ ಕ್ಲಾಸೀಸ್, ಕೋಚಿಂಗ್, ಕಾಲೇಜಸ್, ಕೊಲ್ಯಾಬರೇಷನ್, BCom ವಿತ್ CA, ಇಂಟಿಗ್ರೇಟೆಡ್, ತುಂಬ ಇಷ್ಟೆಲ್ಲ ಬೇಕಾ, ಇಷ್ಟೊಂದು ಪರಿದಾಟ ಬೇಕಾ ಅಂತ ಯಾರೋ ಒಬ್ಬ ಕೇಳ್ದ. ಸಂವನ್ ಆಸ್ಕ್ಡ್ ಟು ಅ CA, ವೈ ಸೋ ಮಚ್ ಆಫ್ ಹಾರ್ಡ್ ವರ್ಕ್ ಸ್ಯಾಕ್ರಿಫೈಸ್ ಫಾರ್ ಅ ಸಿಂಗಲ್ ಡಿಗ್ರಿ. ಯಾರೋ ಒಬ್ಬ CAಗೆ ಕೇಳ್ದ, ಗೋಪಾಲಕೃಷ್ಣ ಭಟ್ರಿಗೆನೆ ಕೇಳಿದಾರಂತ ತಿಳ್ಕೊಳ್ಳಿ. ವೈ ಸೋ ಮಚ್ ಆಫ್ ಹಾರ್ಡ್ ವರ್ಕ್ ಸ್ಯಾಕ್ರಿಫೈಸ್ ಫಾರ್ ಅ ಸಿಂಗಲ್ ಡಿಗ್ರಿ ಅಂತ ಆ ಚಾರ್ಟರ್ಡ್ ಅಕೌಂಟಿಗೆ ಕೇಳಿದ. ಆಗ ಆ ಚಾರ್ಟರ್ಡ್ ಅಕೌಂಟೆಂಟ್ ಹೇಳ್ತಾನೆ, ಬೆಸ್ಟ್ ರಿಪ್ಲೈ ಬೈ ಅ ಚಾರ್ಟರ್ಡ್ ಅಕೌಂಟೆಂಟ್, ಐ ಕ್ಯಾನಾಟ್ ಬ್ರೇಕ್ ದಿ ಟ್ರಸ್ಟ್ ಪ್ಲೇಸ್ಡ್ ಬೈ ದಿ ಸೊಸೈಟಿ ಆನ್ ಮೈ ಸಿಗ್ನೇಚರ್. ಕೇಳಿ, ನೀವೆಲ್ಲ ನಾಳೆ CS ಅಥವಾ CA MBA ಆಗ್ತೀರಿ. ಆಗ ಆ ಚಾರ್ಟರ್ಡ್ ಅಕೌಂಟೆಂಟ್ ಹೇಳಿದ್ದಾನೆ, ಐ ಕ್ಯಾನಾಟ್ ಬ್ರೇಕ್ ದಿ ಟ್ರಸ್ಟ್ ಪ್ಲೇಸ್ಡ್ ಬೈ ದಿ ಸೊಸೈಟಿ ಆನ್ ಮೈ ಸಿಗ್ನೇಚರ್. ಅದಲ್ಲದೆ ನಿಮಗೆ ಬಿಗ್ ಬುಲ್ ಗೊತ್ತಿರ್ಬೋದು, ರಾಕೇಶ್ ಜುಂಜುನ್ವಾಲಾ ಗೊತ್ತಿರಬಹುದು. ಈಗ ಕಾಲವಶರಾಗಿದ್ದಾರೆ, ಆದರೆ ಅವನಿಗೆ ಬಿಗ್ ಬುಲ್ ಅಂತ ಕೇಳ್ತಾರೆ. ಶೇರ್ ಮಾರ್ಕೆಟ್ನಲ್ಲಿ ಬಿಗ್ ಬುಲ್ ಅಂತ ಹೇಳ್ತಾರೆ. ಅವನದು ಒಂದು ವಾರ್ತಾಲಾಪ ಆಗಿತ್ತು, ಪ್ರೈಮ್ ಮಿನಿಸ್ಟರ್ ಜೊತೆಗೆ ಇರಬೇಕು. ಆಗ ಅವರು ಹೇಳುವಾಗ, ಅಂದರೆ CA ಅವರ ಒಂದು ಈ ರೀತಿಯಾದ ಒಂದು ಮೀಟಿಂಗ್ಸು ಎಲ್ಲ ಆಗಿರ್ತದೆ. ಆಗ ಪ್ರಧಾನಮಂತ್ರಿಯವರಲ್ಲಿ ಅವರು ಕೂಡ ಅಲ್ಲಿ ಸಭೆಯಲ್ಲಿದ್ದರು. ಆಗ ಅವರು ಉದ್ಗಾರ ಮಾಡಿದ ವಿಷಯ ಏನಂದರೆ, CA ಸಿಗ್ನೇಚರ್ ಮೋರ್ ಪವರ್ಫುಲ್ ದ್ಯಾನ್ PM ಸಿಗ್ನೇಚರ್ ಅಂತ ಹೇಳಿದ್ದಾರೆ. CA ಸಿಗ್ನೇಚರ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ PM ಸಿಗ್ನೇಚರ್. PM ಸಿಗ್ನೇಚರ್ಗಿಂತ CA ಅವರ ಸಿಗ್ನೇಚರ್ ತುಂಬ ಮಹತ್ವದ್ದು. ಯಾಕಂದರೆ ಆ ಒಂದೇ ಒಂದು ಸಿಗ್ನೇಚರ್ದಿಂದ ಆ ಕಂಪನಿಯ ಎಲ್ಲ ಜಾತಕ ಎಲ್ಲ ಗೊತ್ತಾಗುತ್ತೆ. CA ಅವರು ಒಂದು ಸಿಗ್ನೇಚರ್ ಮಾಡಿದರೆ ಈ ಕಂಪನಿಯ ಫೈನಾನ್ಷಿಯಲ್ ಇಸ್ ವೆರಿ ಗುಡ್, ಆಯಿತು, ಪಾಸ್ ಆಯಿತು. ಕೆಳಗಡೆ ನೋಟ್ ಅವ್ರು ಬರೆದಿದ್ದಾರೆ, ದೇ ಹ್ಯಾವ್ ನಾಟ್ ಕಂಪ್ಲೈಡ್ ಆಲ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಹೇಳಿಬಿಟ್ರೆ ಆ ಕಂಪನಿ ಏನು ಶೇರ್ ಮಾರ್ಕೆಟ್ನಲ್ಲಿ ಅವರಿಗೆ ಶೇರ್ಸ್ ಏನಿದೆ ಒಮ್ಮೆಲೆ ಕೆಳಗೆ ಬೀಳ್ತದೆ. ಆದರೆ ಅದೇ CA ಇವರೆಲ್ಲ ರೂಲ್ಸ್ ಆ್ಯಂಡ್ ಎಲ್ಲ ಫಾಲೋ ಮಾಡಿದ್ದಾರೆ, ಒಳ್ಳೆ ರೀತಿಯಾಗಿ ನಡೀತಾ ಇದ್ದೆ, ಎಲ್ಲ ರೀತಿ ಲೈಬಿಲಿಟೀಸ್ ಎಲ್ಲ ಅವ್ರದ್ದೆಲ್ಲ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಇಸ್ ಎವ್ರಿಥಿಂಗ್ ಇಸ್ ಗುಡ್ ಅಂತ ಅವರು ಒಂದು ಸಿಗ್ನೇಚರ್ ಮಾಡಿಕೊಟ್ರೆ ಅವ್ರ ಶೇರ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಸೊ ಯಾರ ಸಿಗ್ನೇಚರ್ ಇಂಪಾರ್ಟೆಂಟ್? CA ಸಿಗ್ನೇಚರ್ ಎಷ್ಟೊಂದು ಮಹತ್ವವಾಗಿದೆ. ಆ CS ತರಬೇತಿ ಕಚೇರಿಯಲ್ಲಿ ನೀವು ಬಂದು ವಿದ್ಯಾರ್ಜನೆ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಈ ತ್ರಿಷಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಈ ಸಂಸ್ಥೆಯ ಉತ್ಕರ್ಷ, ಈ ಸಂಸ್ಥೆಯ ಕೀರ್ತಿ, ಈ ಸಂಸ್ಥೆಯ ಅಭಿವೃದ್ಧಿ ಹೆಚ್ಚಿನ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೀತಾನೆ ಇರಲಿ. ಹಾಗೆ ಇಲ್ಲಿ ನೆರೆದಿರುವ ವಿದ್ಯಾರ್ಥಿಗಳು
ತಾವು ಪಡೆದಿರುವ ಶಿಕ್ಷಣದಲ್ಲಿ ಉತ್ತೀರ್ಣರಾಗಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಆಸ್ತಿಗಳಾಗಿ ಒಳ್ಳೆಯ ಜ್ಞಾನವನ್ನು ಪಡೆದು ಅದರ ಹೆಚ್ಚಾಗಿ ಒಳ್ಳೆಯ ನೈತಿಕ ಗುಣಗಳನ್ನು ಕೂಡ ಅಳವಡಿಸಿ ತಮ್ಮ ಜೀವನದಲ್ಲಿ ಮುಂದುವರಿಲಿ, ಅವರ ಜೀವನದಲ್ಲಿ ಕೂಡ ಅಭಿವೃದ್ಧಿಯಾಗಲಿ, ಶಿಕ್ಷಣದಲ್ಲಿ ಉತ್ತೀರ್ಣರಾಗಲಿ ಅಂತ ನಾವು ನಮ್ಮ ಆರಾಧ್ಯ ದೇವ ಶ್ರೀ ರಾಮದೇವ ಬೀರವಿಠಲ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಎರಡು ಮಾತುಗಳಿಂದ ನಾವು ಮಂಗಲವನ್ನು ಆಡುತ್ತೇವೆ. ಶ್ರೀ ಕೃಷ್ಣ ಆರಾಧನೆ. ಧನ್ಯವಾದಗಳು ಸ್ವಾಮೀಜಿಯವರ ಭಕ್ತಿಪೂರ್ವಕ ಮಾತುಗಳಿಗೆ.